ಕರ್ನಾಟಕದ ಪ್ರಪ್ರಥಮ ಓಟಿಟಿ ಎನ್ನುವ ಹೆಗ್ಗಳಿಕೆಯನ್ನ ಪಡೆದುಕೊಂಡಿರುವ ವಿ4 ಸ್ಟ್ರೀಮ್ ಓಟಿಟಿಯಲ್ಲಿ ಈಗಾಗಲೇ ಅನೇಕ ಮನೋರಂಜನಾತ್ಮಕ ಕಂಟೆಂಟ್ಗಳು ಮೂಡಿ ಬರ್ತಾ ಇದೆ. ಇದೀಗ ವಿ4 ಸ್ಟ್ರೀಮ್ನಲ್ಲಿ ಬಚ್ಚಲಿಲು ತುಳು ಕಿರುಚಿತ್ರ ಸದ್ಯದಲ್ಲೇ ಮೂಡಿ ಬರಲಿದೆ. ಕಿರುಚಿತ್ರದ ಮುಹೂರ್ತ ಕಾರ್ಯಕ್ರಮ ಹಾಗೂ ಚಿತ್ರದ ಪೋಸ್ಟರ್ ಬಿಡುಗಡೆ ಸಮಾರಂಭವು ನಗರದ ಶರವು ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಜರುಗಿತು. ಈಗಾಗಲೇ ವಿವಿಧ ಭಾಷೆಯ ಸಿನಿಮಾಗಳು, ವೆಬ್ ಸೀರೀಸ್ಗಳು, ಕಾಮಿಡಿ ಕಂಟೆಂಟ್ಗಳು ಹೀಗೆ ನೂರಾರು ಮನೋರಂಜನಾತ್ಮಕ ಕಂಟೆಂಟ್ಗಳನ್ನು ಹೊಂದಿರುವ ಕರ್ನಾಟಕದ ಮೊಟ್ಟಮೊದಲ ಓಟಿಟಿ ವಿ4 ಸ್ಟ್ರೀಮ್ನಲ್ಲಿ ಅನೇಕ ಮನೋರಂಜನಾ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ. ಇದಕ್ಕೊಂದು ಸೇರ್ಪಡೆ ಎಂಬಂತೆ ಬಚ್ಚಲಿಲು ತುಳು ಕಿರುಚಿತ್ರ ಸದ್ಯದಲ್ಲೇ ವಿ4 ಸ್ಟ್ರೀಮ್ನಲ್ಲಿ ಮೂಡಿ ಬರಲಿದೆ. ತೃಪ್ತಿ ಕ್ರಿಯೇಷನ್ಸ್ ಅರ್ಪಿಸುವ ಬಚ್ಚಲಿಲು ತುಳು ಕಿರುಚಿತ್ರದ ಮುಹೂರ್ತ ಕಾರ್ಯಕ್ರಮ ಹಾಗೂ ಚಿತ್ರದ ಪೋಸ್ಟರ್ ಬಿಡುಗಡೆ ಸಮಾರಂಭವು ನಗರದ ಶರವು ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಜರುಗಿತು. ಬಿಡುಗಡೆ ಸಮಾರಂಭದಲ್ಲಿ ಹಲವು ಮಂದಿ ಚಿತ್ರತಂಡದ ಸದಸ್ಯರು ಭಾಗವಹಿಸಿ ಕಿರುಚಿತ್ರ ಯಶಸ್ವಿ ಕಾಣಲಿ, ಜೊತೆಗೆ ಮುಂದಿನ ತುಳು ಚಿತ್ರದಲ್ಲೂ ಅವಕಾಶ ಸಿಗಲಿ ಎಂದು ಗಣ್ಯರು ಹಾರೈಸಿದ್ರು. ಬಾರಿ ಉತ್ಸವಡಿ ಒಂಜಿ ಸಿನಿಮಾ ಶಾರ್ಟ್ ಮೂವಿ ಮಲ್ಪಡು ಬಂದು ಒಂದು ಉದ್ದೇಶದಿಂದ ಮಾತಾಡಿದ್ರೆ ಮಗನ ಈ ಒಂದು ಶಾರ್ಟ್ ಮೂವಿ ಎಡ್ಡೆ ಯಶಸ್ವಿ ಆನ ಆಗಲಿ ತುಂಬ ಎಡ್ಡೆ ಅಕನ ಪ್ರತಿಭೆಯಿಂದ ಅಕಲಿಗೆ ತುಳು ಸಿನಿಮಾಡ್ಲೆ ಒಂದು ಎಡ್ಡೆ ಅವಕಾಶ ದಿಕ್ಕು ಅವಾರ್ಡ್ ಬಂದದ್ದು ಮಹಾಗಣಪತಿ ತೊಂದಂಜಿನ ಶರಬೇಶ್ವರ ಎಡ್ಡೆ ಅವಾರ್ಡ್ ಈ ಒಂದು ತಂಡದ ಸುರತ್ ಒಂಜಿ ಬಚ್ಚಲಿಲು ಕಿರುಚಿತ್ರ ಅವನುಂಡು ದುಂಬಗ್ ಒಂದೇ ತಂಡದ ಒಂದು ಫೀಚರ್ ಫಿಲ್ಮ್ ಅವಾರ್ಡ್ ಪನ್ಪನ ಎಡ್ಡೆ ಫುಲ್ ಬೈಕ್ ಒಂದು ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಬಂದಿಲ್ಲ. ಆಲ್ಮೋಸ್ಟ್ ಮಾತಾ ಡ್ರಾಮದ ಆರ್ಟಿಸ್ಟ್ನಾಗಲೇ ಮುಲ್ಪ ಈ ಒಂದು ಶಾರ್ಟ್ ಫಿಲ್ಮ್ ಬಿಡೋದು ಯಶಸ್ವಿ ಅವಾರ್ಡ್ ಬಚ್ಚಲಿಲು ತುಳು ಶಾರ್ಟ್ ಫಿಲ್ಮು ಯಶಸ್ವಿ ಅವಾರ್ಡ್ ನೆಟ್ ಅಭಿನಯ ಮಲ್ಪುನಂಚನೆ ಮಾತಾ ಕಲಾವಿದರಿಗೆ ಅಂಚನೆ ಟೆಕ್ನಿಷಿಯನ್ ಅದು ವರ್ಕ್ ಮಾಡ್ಕೊಂಡು ಮಾತಾಡಲ್ಲ ಆಲ್ ದ ಬೆಸ್ಟ್ ಬಂದು ಪೋಸ್ಟರ್ ತು ನನಗೆ ಗೊತ್ತಾಗ್ಬೋದು ಎಡ್ಡೆ ಉಮೇದರ್ ಜೈದಿರಕ್ಲ ತಂಡ ತೃಪ್ತಿ ಕ್ರಿಯೇಷನ್ ಪೂರ ಟೀಮಿಗೆ ಆಲ್ ದ ಬೆಸ್ಟ್ ಬಂದು ಅಂಚನೆ ಮಾತ್ರ ಸಪೋರ್ಟ್ ಮಾಡ್ಬೋದು ಪೂರ ಜವನಿಗೆ ಎಡ್ಡೆ ಉಮೇದರ್ ಜೈದಿರು ಸಕ್ಸಸ್ ಅವಾರ್ಡ್ ಬಂದೆ ಅಂತ ಆರಿಸು అంటే ఇంకలే ముజన బచ్చలిల్లందే యాక్టింగ్ మందుందిಲ್ಲ ಅಂಚನೆ ಈ ಶಾರ್ಟ್ ಮೂವಿಗೆ ಮಾತ್ರ ಎಲ್ಲೆಲ್ಲೇ ಕಲಾವಿದರು ಹೊಸ ಕಲಾವಿದರು ಮಲ್ತೊಂದಿಲ್ಲ ಈ ಶಾರ್ಟ್ ಮೂವಿ ಮಾತ್ರೆಗಿಲ್ಲ ಕಲಾವಿದರಿಗೆ ಕಲಾವಿದ ಆಶೀರ್ವಾದ ಮಂತ್ರಿ ಶಾರ್ಟ್ ಮೂವಿ ಗೆಂದಲೆ ಒಂಜಿ ಎರಡೆ ಉದರ್ ಬರ್ಕಲೆ ಕಮಲ್ಗುಲೆ ಬಂದಿಕ್ಲೆ ಏನು ఆయన ಬೇಗ ನಿಕ್ಲಿ ಎದುರು ನಿಕ್ಲಿ ಎದುರು ತೊಂದಿಲ್ಲ ವಿ4 ಸ್ಟ್ರೀಮ್ ಊರಲ್ಲಿ ಸಪೋರ್ಟ್ ಮಾಡ್ಕೊಂಡು ಮಾತ್ರ ಇನ್ನು ಶರವ್ ಟೆಂಪಲ್ ಮೂರ್ತಾಂಡು ಆಯ್ನಾತ್ ಬೇಗ ಬಿಡುಗಡೆ ಉಂಡು ಅಂಚನೆ ವಿ4 ಸ್ಟ್ರೀಮ್ಸ್ ಇಂದು ಬಿಡುಗಡೆ ಆರುಂಡು ನೆತ್ತ ಸ್ಟೋರಿ ಅಂಚನೆ ಡೈರೆಕ್ಷನ್ ಬಂದಿರು ನಮ್ಮ ಆಪ್ತ ಮಿತ್ರರ ಸಚಿನ್ ಮಕ್ಕಳಿಗೆ ಯಶಸ್ವಿ ಕಡೆ ಈ ಬಚ್ಚಾಡಿ ಶಾರ್ಟ್ ಫಿಲ್ಮ್ ಆಯ್ನಾತ್ ಬೇಗ ಬಿಡುಗಡೆ ಆಡುಂಡು ಕೇರಳ ತುಳು ಕಲಾಭಿಮಾನಿಗಳು ಮಸ್ತ್ ಸಪೋರ್ಟ್ ಮಾಡ್ತದೆ ಅವನಿಗೆ ಎಂದದ್ದು ಕೊರಡೊಂದು ಇಲ್ಲೇ ಕೋರಿಕೆ ಆತೆ. ಲಕುಮಿ ತಂಡದ ಕಿಶೋರ್ ಶೆಟ್ಟಿ, ನಟರಾದ ಪ್ರಕಾಶ್ ತುಮಿನಾಡ್, ಪ್ರಕಾಶ್ ಧರ್ಮನಗರ, ಪ್ರಸಾದ್ ಅಂಚನ್ ಸೇರಿದಂತೆ ಚಿತ್ರಕಲಾವಿದರು ಈ ವೇಳೆ ಭಾಗಿಯಾಗಿದ್ರು. ಸಚಿನ್ ಪೂಜಾರಿ ಉಪ್ಪಳ ಅವರ ಸ್ಕ್ರಿಪ್ಟ್ ಹಾಗೂ ನಿರ್ದೇಶನದಲ್ಲಿ ಬಚ್ಚಲಿಲು ತುಳು ಕಿರುಚಿತ್ರ ಮೂಡಿ ಬರಲಿದೆ. ಸ್ಕ್ರೀನ್ ಪ್ಲೇ ಹಾಗೂ ಸಹಾಯಕ ನಿರ್ದೇಶನವನ್ನ ನಿತಿನ್ ಹೊಸಂಗಡಿಯವರು ಮಾಡಿದ್ದು, ಯೋಗೀಶ್ ಬಂಟ್ವಾಳ ಅವರು ಕಥೆಯನ್ನ ಬರೆದಿದ್ದು, ಚಿತ್ರದ ನಿರ್ಮಾಣದ ಹೊಣೆಯನ್ನ ಹರೀಶ್ ಬಂಗೇರ ಹೊತ್ತುಕೊಂಡಿದ್ದಾರೆ. ವಿನೋದ್ ಕೋಕಿಲಾ ಅವರ ಸಂಗೀತದ ಮೂಲಕ ಕಿರುಚಿತ್ರ ಮೂಡಿ ಬರಲಿದೆ. ಇನ್ನು ಹಲವು ಮಂದಿ ಕಲಾವಿದರು ಈ ಕಿರುಚಿತ್ರದಲ್ಲಿ ಬಣ್ಣ ಹಚ್ಚಲಿದ್ದಾರೆ. ನಗರದ ವಿವಿಧ ಕಡೆಗಳಲ್ಲಿ ಚಿತ್ರೀಕರಣ ನಡೆಯಲಿದ್ದು, ಕಿರುಚಿತ್ರವು ಸಮಾಜಕ್ಕೆ ಉತ್ತಮ ಸಂದೇಶವನ್ನ ನೀಡಲಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.